ಎಲ್ಲರೂ ಕೂಡ ಬಹಳಷ್ಟು ನಿರೀಕ್ಷೆಯಿಂದ ಕಾಯ್ತಾ ಇದ್ದಂತಹ ದಿನ ಬಂದೇ ಬಿಟ್ಟಿದೆ. ವಿ4 ನ್ಯೂಸ್ನ ಬಹು ನಿರೀಕ್ಷಿತ, ಎಲ್ಲರೂ ಕೂಡ ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ದಂತಹ ವಿ4 ಸ್ಟ್ರೀಮ್ OTT ಆ್ಯಪ್ ಇದೀಗ ಅಧಿಕೃತವಾಗಿ ಲಾಂಚ್ ಆಗಿದೆ. ವಿ4 ಸ್ಟ್ರೀಮ್ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಈವರೆಗೆ www.v4stream.com ನಲ್ಲಿ ಲಭ್ಯವಿದ್ದಂತಹ ಆ್ಯಪ್ ಇದೀಗ ಅಧಿಕೃತವಾಗಿ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಕೂಡ ಲಭ್ಯ ಇದೆ. ಪ್ಲೇಸ್ಟೋರ್ನಲ್ಲಿ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳುವ ಮೂಲಕ ತುಳು, ಕನ್ನಡ, ತಮಿಳು, ತೆಲುಗು, ಹಿಂದಿ ಹೀಗೆ ಅನೇಕ ಭಾಷೆಗಳ ಸಿನಿಮಾಗಳು, ವೆಬ್ ಸೀರೀಸ್ಗಳು, ಸೀರಿಯಲ್ಗಳು, ನ್ಯೂಸ್ ಚಾನೆಲ್ಗಳು ಹೀಗೆ ಎಲ್ಲವನ್ನೂ ಕೂಡ ನಿಮ್ಮ ಅಂಗೈನಲ್ಲೇ ಮೊಬೈಲ್ ಮೂಲಕ ವೀಕ್ಷಿಸಬಹುದು. ಜೊತೆಗೆ ಎಕ್ಸ್ಕ್ಲೂಸಿವ್ ಡ್ರಾಮಾಗಳನ್ನು ಕೂಡ ನೋಡಿ ಆನಂದಿಸಬಹುದು. ಸೊ ಭರ್ಜರಿ ಮನರಂಜನೆಯ ಪ್ಯಾಕೇಜ್ ಅನ್ನ ವಿ4 ಸ್ಟ್ರೀಮ್ ರೂಪದಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದು, ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳುವ ಮೂಲಕ ಈ ಮನರಂಜನೆಯ ಪ್ಯಾಕೇಜ್ ಅನ್ನ ತಮ್ಮದಾಗಿಸಿಕೊಳ್ಳಬಹುದಾಗಿದೆ.